ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಕುದ್ರೆಮುಖ ಕರ್ಪದ ಆದ್ರ ಸಂಸ್ಥೆ ಪಕ್ಕ ಕಾಡಿ ಇಲಾಖೆದ ನಿಲೆಟ್ಟು ಕೂಡೂರು ಪಲ್ಗುನಿ ಸುದ್ದೆ ಬರಿಟ್ಟು ದೈಕ್ಲೇನು ನಡ್ಪುನ ಕಾರ್ಯಕ್ರಮ ಕುಡ್ಲ ನಗರದ ಶುದ್ಧ ಪರಿಸರವು ದೈ ನಡೆದು ಮರಬುಳೆ ಪೌಡು ಕಾಡಿ ಇಲಾಖೆದ ಅಧಿಕಾರಿ ದಿನೇಶ್ ಕುಮಾರ್. ಒಡಿಪುಡು ಪರ್ಯಾಯ ಈಶಪ್ರಿಯ ತೀರ್ಥ ಸ್ವಾಮೀಜಿರ್ನ ಕಡೀರ್ದ ಪರ್ಯಾಯ ದೀಕ್ಷೆ ಮುಗಿತಲ ವಿಶ್ವಾರ್ಪಣಂ ರಾಷ್ಟ್ರ ಬೊಕ್ಕ ಧರ್ಮ ಬುಡ್ದು ಪೆರಸಾಧ್ಯೇಜಿ ಚಕ್ರವರ್ತಿ ಸೂಲಿಬೇಲೆ. ಕುಂಡ್ಲದ ಆನೆಬಾಕಿಲು ಪಂಪೆಲ್ದ ಮೇಲ್ಸಂಕದ ತೀರ್ಥಮೀಟ್ ದಿಂಜೊಂದು ಪುನಃ ಉತ್ತರ ಭಾರತದ ಅಲೆಮಾರಿಲು ಬೊಕ್ಕ ನಟ್ಟು ನಕುಲು ಸುತ್ತಮುತ್ತದ ಪರಿಸರ ಹಾಳುಮಲ್ಪನ ಬಗೆಟ್ಟು ಒಂಜು ವರದಿ. ಕುಡ್ಲಡು ಕಾನೂನು ಕಲ್ಪನ ಜವಂದಿಗೂ ಲೈಂಗಿಕ ಉಪದ್ರ ಕೊರ್ನ ಕೇಸು ತನಿಖೆದ ಅಧಿಕಾರಿಯೇ ಜವಂದಿಗೂ ಮಾನಸಿಕ ಉಪದ್ರ ಕೊರೊಂದುಲೆರು ತನಿಖೆನು ಹರಿರಾಮ್ ಶಂಕರ್ರಿಗೂ ವರ್ಗ ಮಲ್ಪುಡು ಕುಡ್ಲಡು ಪ್ರಸನ್ನ ರವಿ ಒತ್ತಾಯ. ವಾರ್ತೆದ ವಿವರ ನಗರುಡು ಶುದ್ಧ ಪರಿಸರ ಬೋರ್ಡ್ ಅಂಚಾದು ದೈಕ್ಲೇನು ನಡೆದು ಮರಬುಳೆ ಪೌಡುಂದು ಕಾಡು ಇಲಾಖೆದ ಡಿಸಿಎಫ್ ದಿನೇಶ್ ಕುಮಾರ್ ಪಂತೆರು ಕುದುರೆಮುಖ ಕರ್ಬದ ಆದ್ರ ಸಂಸ್ಥೆ ಕೆಐಒಸಿಎಲ್ದ ನಿಲೆಟ್ಟು ಕಾಡು ಇಲಾಖೆದ ಜೊತೆ ಸೇರಿಗೆಡು ಕೂಳೂರು ಪರಿಸರದ ಪಲ್ಗುನಿ ಸುದೆ ಬರಿಟ್ಟು ದೈ ನಡುಪುನ ಕಾರ್ಯಕ್ರಮ ಉದಿಪನ ಮಲ್ತದು ಆರ್ಪಾ ತೆರೆಯರು. ಕುದುರೆಮುಖ ಕರ್ಬದ ಆದ್ರ ಸಂಸ್ಥೆ ಕೆಐಒಸಿಎಲ್ದ ನಿಲೆಟ್ಟು ಕಾಡು ಇಲಾಖೆದ ಜೊತೆ ಸೇರಿಗೆಡು ಬಂಗ್ರಾ ಕೂಡೂರು ಪರಿಸರದ ಫಲ್ಗುನಿ ಸುದೆ ಬರಿಟ್ಟು ದೈ ನಡುಪುನ ಕಾರ್ಯಕ್ರಮ ಸೋಮವಾರ ನಡೆತುಂಡು. ಕಾಡು ಇಲಾಖೆದ ಡಿಸಿಎಫ್ ಆದುಪುನ ದಿನೇಶ್ ಕುಮಾರ್ ದೈ ನಡೆದು ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ನಗರುಡು ಶುದ್ಧ ಪರಿಸರ ಬೋರ್ಡು ಐಕಾದು ದೈ ನಡೆದು ಮರಬುಳೆ ಪೌಡು ಕುಡ್ಲ ನಗರುಡು 14 ಕಡಿಟ್ಟು ಮಿಯಾವಾಕಿ ಕಾಡ್ಲಿನ ಬುಳೆಪಾವನ ಯೋಜನೆ ತಯಾರು ಮಲ್ತುಂಡು. ಕುದುರೆಮುಖದಂಚಿನ ಸಂಸ್ಥೆಲು ಪರಿಸರದ ಮೇಲ್ಮೈಗೂ ಸಹಾಯ ಕೊರ್ಪುನವು ಪುಗರುನ ಸಂಗತಿಯಿಂದ ದಿನೇಶ್ ಕುಮಾರ್ ಪಂಡಿರು. ಇವತ್ತು ಕೆಒಸಿಎಲ್ ವತಿಯಿಂದ ಏನು ಒಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದು ಒಂದು ಮಂಗಳೂರು ನಗರಕ್ಕೆ ಒಂದು ಮಾದರಿಯಾಗಿ ಇವತ್ತು ಆಗ್ತಾ ಇದ್ದಾವೆ ಇಂಥ ಕಾರ್ಯಕ್ರಮಗಳು. ಯಾತಕ್ಕೆಂದರೆ ಮಂಗಳೂರಿನಲ್ಲಿ ಒಂದಲ್ಲ ಒಂದು ಕಾರಣದಿಂದ ಹಸಿರು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಪಾಪ್ಯುಲೇಷನ್ ಜನಸಂಖ್ಯೆ ಮತ್ತು ಮನೆ ಕಟ್ಟಡಗಳು ಬೆಳೆದಾಗೆ ಹಸಿರುಕರಣ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತುಂಬ ನಾವು ಈ ವಾತಾವರಣದ ತಾಪಮಾನಗಳನ್ನೆಲ್ಲ ನಾವು ಕಡಿಮೆ ಮಾಡಬೇಕಾದ್ರೆ ತುಂಬಾ ನಾವು ಗಿಡ ಮರಗಳನ್ನ ದಟ್ಟವಾಗಿ ಬೆಳೆಸಬೇಕಾಗಿದೆ. ಹಾಗಾಗಿ ಹೊಸ ಮಾದರಿ ಮಿಯಾವಾಕಿ ಅರ್ಬನ್ ಫಾರೆಸ್ಟ್ರಿ ಅಂತ ಹೇಳ್ಬಿಟ್ಟು ಅದನ್ನು ನಾವು ಪ್ರಚಾರಪಡಿಸಿ ಅದನ್ನು ಜನರಿಗೆ ತಲುಪೋ ರೀತಿಯಲ್ಲಿ ಮತ್ತು ಸರ್ಕಾರಿ ಜಾಗಗಳು ಮತ್ತು ಎಲ್ಲೆಲ್ಲಿ ಜಾಗಗಳ ಲಭ್ಯತೆ ಇದೆ ಜನವಸತಿ ಪ್ರದೇಶಗಳಲ್ಲಿ ಅಂಥ ಒಂದು ಸಣ್ಣ ಮಾದರಿಯ ಕಾಡನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದು ಒಂದೆರಡು ಗಿಡ ನೆಟ್ಟರೆ ಸಾಕಾಗೋದಿಲ್ಲ. ಸಣ್ಣ ಮಾದರಿ ಕಾಡನ್ನು ಮಾಡಿ ಅಲ್ಲಿ ಮತ್ತೆ ಈ ಚಿಟ್ಟೆಗಳು ಪ್ರಾಣಿ ಪಕ್ಷಿಗಳಿಗೆ ಆವಾಸ ಸ್ಥಾನವನ್ನು ಸೃಷ್ಟಿ ಮಾಡಬೇಕಾಗಿದೆ. ಕುದುರೆಮುಖ ಕರ್ಬದಾದ್ರ ಸಂಸ್ಥೆದ ಗುರಿ ಕಾರ್ಯರು ಸ್ವಾಮಿನಾಥನ್ ಪಾತಿರ್ದು ಪರಿಸರ ಒರಿಪಾಯರೆ ನಮ್ಮ ಮಾತ ಕೈ ಜೋಡ್ಸಾವಡ ಹತ್ತಂಡು ಕುಡ್ಲ ನಗರ ಸ್ಮಾರ್ಟ್ ಸಿಟಿ ಆಪುನೇತ ಒಟ್ಟುಗೂ ಪಚ್ಚೆ ಪಜಿರಿಗೂ ಉಮೇದು ಕೊರಿಯರೆ ಕುದುರೆಮುಖ ಸಂಸ್ಥೆ ಏಪಲ ಕೈ ಜೋಡ್ಸಾವೊಂದು ಪಂಡಿರೋ. ಕಾರ್ಪೊರೇಟರ್ ಅನಿಲ್ ಕುಮಾರ್ ಸಂಸ್ಥೆದ ಕಾರ್ಯುಲಿಗೂ ಮೆಚ್ಚುಗೆ ತೆರಿಪಾಯರು. ಸಂಸ್ಥೆದ ಜನರಲ್ ಮ್ಯಾನೇಜರ್ ರಾಮಕೃಷ್ಣ ರಾವ್ ಬೊಕ್ಕ ದಾಸಪ್ಪ ಶೆಟ್ಟಿ ಹಿರಿಯ ಅಧಿಕಾರಿಲು ಕಾಡಿಲಾಖೆ ಅಧಿಕಾರಿಲು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ್ ಇಂದ ಜಯಪಾಲ್ದೆ ತೊಂಡಿರು. ಮಾಜಿ ಶಾಸಕರು ಉರಿ ಮಜ್ಜಲು ಕೆ ರಾಮಭಟ್ರು ಸೋಮವಾರ ತೀರಿಯರು ಅರೆಗೂ 92 ವರ್ಷ ಪ್ರಾಯ ಆದಿತ್ತಂಡ. ಪುತ್ತೂರು ವಿಧಾನಸಭಾ ಕ್ಷೇತ್ರದ್ದು 7 ಸರ್ತಿ ಓಟು ಗುಂತಿದಿನ ರಾಮಭಟ್ರು 2 ಸರ್ತಿ ಗೆಂದಿದರು. 1983 2ನೇ ಸರ್ತಿ ಗೆಂದಿದ್ದು 6 ದಕ್ಷಿಣ ಕನ್ನಡ ಜಿಲ್ಲೆದ ಕಡೀರ್ದ ಬಿಜೆಪಿ ಶಾಸಕರು ಪನ್ಪುನ ಪೆರ್ಮೆಗ್ ಸಂದುದಿತ್ತರು. ಮಾಜಿ ಶಾಸಕಿಯರು ಉರಿ ಮಜ್ಜಲ್ ಕೆ ರಾಮಭಟ್ ಪುತ್ತೂರದ ಅರೆನ ಇಲ್ಲಡು ಸೋಮವಾರ ತೀರಿಯರು ಅರೆಗೂ 92 ವರ್ಷ ಪ್ರಾಯ ದಂಗದಿತ್ತಂಡ. ಅರೆನ ಪ್ರಾಯಗೂ ಹೊಂದು ನಂಚ ಹುಷಾರಿಜ್ಜಂದಿತ್ತಿರೋ. ಜನಸಂಘದ ಪ್ರಭಾವದ ನಾಯಕರಾದಿತ್ತಿನ ರಾಮಭಟ್ರೇನು ಬಿಜೆಪಿದ ಭೀಷ್ಮೆ ಎಂದು ಪನೊಂದಿತ್ತಿರೋ. ಪುತ್ತೂರು ವಿಧಾನಸಭಾ ಕ್ಷೇತ್ರಡು 7 ಸರ್ತಿ ಓಟು ಗುಂತುದಿನ 6 1997 ಬೊಕ್ಕ 1983 ಶಾಸಕರಾದ ಗೆಂದಿದ್ದೇರು. 2009 ಲೋಕಸಭಾ ಓಟುಡು ಬಿಜೆಪಿ ಬಂಡಾಯ ಅಭ್ಯರ್ಥಿ ಆದು ಪಂತಗುಂತುದಿತ್ತೇರು. ರಾಮ್ಭಟ್ ಕರೆದು ಪೋಯಿನೇಕ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರು ಬೇಜಾರು ತೆರಿಪಾದರು. ಈ ಬಗ್ಗೆ ಟ್ವೀಟ್ ಮಲ್ತಿನ 6 ತನ್ನ ಆತ್ಮೀಯರು ಬಿಜೆಪಿದ ಭೀಷ್ಮೆ ಎಂದು ಪುದರ್ಪಡಿತಿನ ಮಾಜಿ ಶಾಸಕಿಯರು ರಾಮ್ಭಟ್ರು ತೀರ್ನ ಸುದ್ದಿಕೇಂದು ಬಾರಿ ಬೇಜಾರಾತಂಡು. ಜನಸಂಘ ಐದು ಬೊಕ್ಕ ಬಿಜೆಪಿದ ಪ್ರಭಾವ ಇತ್ತಿನ ನಾಯಕರಾದ ಶಾಸಕರಾದ ತೀರ್ಥ ಮಟ್ಟೊಡ್ದೆ ಸಂಘಟನೆ ಕಟ್ಟುತ್ತಿತ್ತೇರು. ದೇವರು ಅರೆನ ಆತ್ಮಗೂ ಎಡ್ಡೆಗತಿ ಕೊರಡಂದು ಬಿಎಸ್ವೈ ಟ್ವೀಟ್ ಮಾಡ್ತಿದ್ದೇರು.
ಮನೆಗೆ ಯಾರೇ ಹೋಗಲಿ ಕರೆದು ಕೂರಿಸಿ ಮಾತಾಡುವಂತಹ ವ್ಯವಸ್ಥೆಗಳು. ಅವರು ಬೇರೆ ಬೇರೆ ಹಂತಗಳಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಅಂದಿನ ದಿನಗಳಲ್ಲಿ ಅವರ ಕೊಡುಗೆ, ಇವತ್ತು ಆ ವಿದ್ಯಾಸಂಸ್ಥೆ ಸಾವಿರಾರು ಜನರನ್ನು ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆ ಅವರನ್ನು ಭಾರತ ದೇಶದ ಪ್ರಜೆಗಳು ಅಂತ ತೋರಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಕ್ಯಾಂಪ್ಕೋದಂಥ ಸಂಸ್ಥೆ, ಅಡಿಕೆ ಬೆಳೆಗಾರರ ಸಂಸ್ಥೆ, ಇದರ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಕೆಲಸ, ಪಕ್ಷಕ್ಕಾಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ನಾನು ಹೆಚ್ಚೇನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಏನಾದರೂ ಕರ್ನಾಟಕ ರಾಜ್ಯದಲ್ಲಿ 4 ಜನ ಶಾಸಕರಿದ್ದಾಗ ರಾಮ್ ಭಟ್ರು ಒಬ್ಬರು ಶಾಸಕರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಸಂಘ ಮತ್ತು BJP ಎರಡನ್ನೂ ಕಟ್ಟಿದ ಕೆಲವು ಪ್ರಮುಖರಲ್ಲಿ ರಾಮ್ ಭಟ್ರು ಒಬ್ಬರು. ಅಂದರೆ ಶಿಸ್ತುಬದ್ಧವಾಗಿ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಿದವರು ರಾಮ್ ಭಟ್ರು. ಒಂದು ಕಾಲದಲ್ಲಿ ಜೈಲಿಗೆ ಹೋಗಿ ದೇಶ ಪ್ರೇಮವನ್ನು ಪ್ರದರ್ಶಿಸಿದವರು ರಾಮ್ ಭಟ್ರು. ಆಮೇಲೆ ಬಹುಶಃ 2005 ಏನೊಂದು ರಾಜಕೀಯ ನಿವೃತ್ತಿ ಅಂತ ಹೇಳುವಲ್ಲಿ ಬಂದುಬಿಟ್ಟಿದ್ರು ರಾಮ್ ಭಟ್ರು. ಬಹುಶಃ ಅವರು MLA ಆಗಿ ಅಥವಾ ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕಿಂತ ಹೆಸರು ಪಡೆದದ್ದು. ಶಕುಂತಲಾ ಶೆಟ್ಟರನ್ನು ಅದರ ವಿರುದ್ಧವಾಗಿ ನಿಲ್ಲಿಸಿದ ಮೇಲೆ ರಾಮ್ ಭಟ್ರು ವಾಪಸ್ಸಿದ್ರು. ಬಂಟ್ವಾಳ ತಾಲೂಕು ಸಜಿಪಡುಪ್ಪುನ ಡಾಕ್ಟರ್ ಕದ್ರಿ ಗೋಪಾಲನಾಥರ್ನ ನೆಂಪುದ ತಾಣುಡು ಕದ್ರಿ ಸಂಗೀತ ವೈಭವ ನಡಪಾದಿತ್ತದು ಕಾರ್ಯಕ್ರಮ ತೂವೊಂದು ಪುನಗ ಗೋಪಾಲನಾಥರ್ನ ಬೊಡೆದಿ ಸರೋಜನಿಯರು ಓರೋರ್ದೊರನೆ ಹುಷಾರಿಜ್ಜಂದೆ ಅದು ಆರೋಗ್ಯಡು ವ್ಯತ್ಯಾಸ ಆತನು. ಈ ಪೊರ್ತುಡು ಕಾರ್ಯಕ್ರಮ ಟಿತ್ತಿನ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ತುರ್ತು ಆರೋಗ್ಯ ಪರೀಕ್ಷೆ ನಡಪಾದು ಆಂಬ್ಯುಲೆನ್ಸ್ ತರ್ಪುಡಾದು ಮನುಷ್ಯತ್ವ ತೋಜಾದೆರು. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ಲ ಈ ಪೊರ್ತುಡು ಸಾಯೋಗಿದ್ದರು. ಪದ್ಮಶ್ರೀ ಪ್ರಶಸ್ತಿ ಪಡೆದಿನ ಸ್ಯಾಕ್ಸಫೋನ್ ಕಲಾವಿದರು ಕರೆದುಪೋಯಿನ ಡಾಕ್ಟರ್ ಕದ್ರಿ ಗೋಪಾಲನಾಥರ್ನ ಬೊಡೆದಿ ಸರೋಜಿನಿಯರಿಗೂ ಕಾರ್ಯಕ್ರಮ ಒಂಜೆಟ್ಟು ಆರೋಗ್ಯಡು ವ್ಯತ್ಯಾಸ ಆನಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಕಾರ್ಯಕ್ರಮದ ಚಾವಡಿಡ್ದು ತೀರ್ಥ ಜತ್ತದು ಆರೈಕೆ ಮಲ್ತಿರು. ಜಿಲ್ಲಾಧಿಕಾರಿಲಿನ ಈ ಮನುಷ್ಯತ್ವದ ಕಾರ್ಯಗೂ ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ಲ ಸೇರೊಂಡಿರು. ಬಂಟ್ವಾಳದ ಸಜಿಪಡುಪ್ಪುನ ಕದ್ರಿ ಗೋಪಾಲನಾಥ್ ನೆಂಪುದ ತಾಣುಡು ಸೋಮವಾರ ಬೈಯಗ್ ಕದ್ರಿ ಸಂಗೀತ ವೈಭವ ಅಟ್ಟಣೆ ಆದಿತ್ತನು. ಇಂದೆಟ್ಟು ಲಯತರಂಗ ಬೊಕ್ಕ ಭಜನೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ನಡತೊಂದಿತ್ತನು. ಈ ಪೊರ್ತುಡು ಸಂಗೀತಕ್ಕೇನೊಂದಿತ್ತಿನಂಚನೆ ಸರೋಜಿನಿಯರಿಗೂ ಒರಡ್ದೊರನೆ ಆರೋಗ್ಯಡು ವ್ಯತ್ಯಾಸ ಹೆಚ್ಚು ಕಮ್ಮಿ ಆತನು. ಅಪಗನೆ ತೀರ್ಥ ಜತ್ತದ ಬತ್ತಿನ ಜಿಲ್ಲಾಧಿಕಾರಿ ಆರೋಗ್ಯ ಪರೀಕ್ಷೆ ನಾಡಿ ಪರೀಕ್ಷೆ ಮಲ್ತಿರೋ. ಅಧಿಕಾರಿಲೆಡ ಆಂಬ್ಯುಲೆನ್ಸ್ ತರ್ಪುಡಾಯರ ಪಂಡದು ಸರೋಜಿನಿಯರಿಗೂ ಹುಷಾರಿಜ್ಜ ಆಯ್ನ ಬಗೆಟ್ಟು ಪರೀಕ್ಷೆ ನಡಪಾಯಿರು. ಐದು ಬೊಕ್ಕ ಸರೋಜಿನಿಯರು ಹುಷಾರಾತಿರು. ಬಂಟ್ವಾಳದ ಹೊಕ್ಕಾಡಿ ಗೋಳಿಡು ರಡ್ಡ ದಿನ ನಡತಿನ ವೀರ ವಿಕ್ರಮ ಜೋಡುಕರೆ ಕಂಬಳುಡು ಪಾಲ್ದೆ ತೊಂದು ಬಲ್ಲ ಯಗ್ಗೆದ ಪಂತೊಡು ರಡ್ಡನೆ ಇನಾಮಗಿಂದಿನ ರೆಂಜಾಲ ಮುದ್ಯರ ಮನೆ ಯುವರಾಜ ಮುದ್ಯರು ಅಂಗಾರೆ ತೀರಿಯರು. ಯುವರಾಜ ಮುದ್ಯರು ತೀರ್ನ ಬಗೆಟ್ಟು ನಮ್ಮ ಕುಡ್ಲಾ ಚಾನೆಲ್ದ ನಮ್ಮ ಕಂಬುಳ ಕಾರ್ಯಕ್ರಮದ ನಿಲೆಟ್ಟು ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಕದ್ರಾ ನವನೀತ ಶೆಟ್ಟಿ ಬಾರಿ ಬೇಜಾರ್ ತೆರಿಪಾದರು. ಕಂಬಳ ಕ್ಷೇತ್ರದ ಸಾಧಕಿಯರು ರೆಂಜಾಲ ಮುದ್ಯರ ಮನೆ ಯುವರಾಜ ಮುದ್ಯರು ಅಂಗಾರೆ ತೀರಿಯರು. ಕಂಬಳದ ಪ್ರೇಮಿ ಬೊಕ್ಕ ಏರುಕ್ಲಿನ ಯಜಮಾನರು ಆರಾಧಿತ್ಯರು. ಬಂಟ್ವಾಳದ ಹೊಕ್ಕಾಡಿ ಗೋಳಿಡು ಐತಾರ ಬೊಕ್ಕ ಸೋಮವಾರ ನಡತಿನ ವೀರವಿಕ್ರಮ ಜೋಡುಕರೆ ಕಂಬಳುಡು ಪಾಲ್ದಿತ್ತೊಂದು ಅರೆನ ಎರುಕುಲು ಬಲ್ಲ ಎಲ್ಲೆ ಎಗ್ಗೆದ ಪಂತೊಡು ರಡ್ಡನೆ ಇನಾಮ್ ಗೆಂದಿದ. ಮುದ್ಯರ ಮನೆ ಯುವರಾಜ ಮುದ್ಯರು ತೀರ್ನ ಬಗೆಟ್ ನಮ್ಮ ಕುಡ್ಲಾ ಚಾನೆಲ್ದ ನಮ್ಮ ಕಂಬುಳ ಕಾರ್ಯಕ್ರಮದ ನಿಲಿಟ್ಟು ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ COO ಕದ್ರಾ ನವನೀತ ಶೆಟ್ಟಿ ಅಂಚನೆ ಹೊಕ್ಕಾಡಿ ಗೋಳಿ ಮಹಿಷಮರ್ದಿನಿ ಕಂಬಳ ಸಮಿತಿದ ಗುರಿಕಾರ್ಯರು ರಶ್ಮಿತ್ ಶೆಟ್ಟಿ ಬಾರಿ ಬೇಜಾರ್ ತೆರಿಪಾದರು. ರಾಷ್ಟ್ರ ಬೊಕ್ಕ ಧರ್ಮ ಬುಡ್ದು ಉಪ್ಪೆರೆ ಸಾಧ್ಯತೆ ಹಿಂದೂ ಧರ್ಮನೆ ಆಧಾರದಿ ಒಂದು ಹೊಸ ನಾಡು ಕಟ್ಟೋಡಾತನಂದು ಅಂಕಣಗಾರರು ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ಪಂತೆರು. ಒಡಿಪು ಶ್ರೀಕೃಷ್ಣ ಮಠಟು ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿರ್ನ ಕಡೀರ್ದ ಪರ್ಯಾಯ ವಾಯ್ದೆದ ದೀಕ್ಷಾ ಮುಗಿತಲ ವಿಶ್ವಾರ್ಪಣಂ ಕಾರ್ಯಕ್ರಮಟು 6 ವಿಶೇಷ ಉಪನ್ಯಾಸ ಕೊರಿಯರು. ಒಡಿಪು ಶ್ರೀಕೃಷ್ಣ ಮಠದ ಅಂಗನಡು ಸೋಮವಾರ ಅದಮಾರ್ ಶ್ರೀ ನರಸಿಂಹ ಸಂಸ್ಥಾನದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಿರ್ನ ಶಿಷ್ಯರು ಈಶಪ್ರಿಯ ತೀರ್ಥ ಶ್ರೀಪಾದಿರ್ನ ಕಡೀರ್ದ ಪರ್ಯಾಯ ವಾಯ್ದೆದ ದೀಕ್ಷಾ ಸಮಾಪನಾ ವಿಶ್ವಾರ್ಪಣಂ ರಡ್ಡನೇ ದಿನದ ಕಾರ್ಯಕ್ರಮ ಅಟ್ಟಣೆ ಆದಿತ್ತನು. ಪರ್ಯಾಯ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ರಾಜ್ಯವರಿ ತನ್ನ ರಾಜ್ಯದ ರಕ್ಷಣೆಗೂ
ಸಮರ್ಥ ಸೈನ್ಯ ತಯಾರು ಮಲ್ಪುನಂಚ ಹಿಂದೂ ಧರ್ಮದ ರಕ್ಷಣೆಗೂ ಸಜ್ಜಾದುಪ್ಪುಡುನ್ ಪಂಡೆರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ಧರ್ಮ ಆಚರಣೆದ ಒಟ್ಟುಗೂ ಕರ್ತವ್ಯ ಮಲ್ಪೊಡು, ನಮ್ಮ ಧರ್ಮದ ಬಗೆಟ್ ಅಭಿಮಾನ ಉಪ್ಪೊಡು, ಪ್ರತಿಯೊಂದು ಇಲ್ಲಡು ಸೈನಿಕೆ ಪುಟ್ಟದು ಬರುಡುನ್ ಪಂಡೆರು. ಅಂಕಣಗಾರರು ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ವಿಶೇಷ ಉಪನ್ಯಾಸ ಕೊರ್ದು ಹಿಂದೂ ಧರ್ಮ ಪಂಪನವು ಶುದ್ಧ ವಿಜ್ಞಾನ ಬಾಕಿ ಪೂರ ಧರ್ಮದ ಲಕ್ಷಣ ಆದ ತೋಜುಂದುಂಡು. ನಮ್ಮ ಒಂಜಿ ಕ್ಷಣ ಮೇ ಮದ ತಂಡ ರಾಷ್ಟ್ರನೇ ಕಲೆ ಉಂಡಾಪುಂಡು. ರಾಷ್ಟ್ರ ಬೊಕ್ಕ ಧರ್ಮ ಬುಡ್ದು ಉಪ್ಪರೆ ಸಾಧ್ಯಜಿ ಹಿಂದೂ ಧರ್ಮನೇ ಆಧಾರ ದೀವೊಂದು ಹೊಸ ನಾಡನ್ನು ಕಟ್ಟೋಡಾತನದ್ದು ಚಕ್ರವರ್ತಿ ಸೂಲಿಬೇಲೆ ಪಂಡೆರು. ಕಟೀಲು ವಾಸುದೇವ ಆಸರಣ್ಣ, ವೆಂಕಟರಮಣ ಆಸರಣ್ಣ, ಪರ್ಯಾಯ ಮಠದ ವ್ಯವಸ್ಥಾಪಕರು ಗೋವಿಂದರಾಜ್ ಪಾಲ್ದೆತುಂಡಿರು. ಕುತ್ಪಾಡಿ ಕೃಷ್ಣರಾಜ ಭಟ್ರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಹಿಂದಿನಿಂದ ನಮ್ಗೆ ಹೇಳಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು. ಆದರೆ ಇವತ್ತು ಸಿಗುವವರಿಗೆ ಸಿಗ್ತದೆ, ಸಿಗದವರಿಗೆ ಸಿಗ್ತಾ ಉಂಟು. ಹಾಗಿದ್ರೆ ಸಿಗದವರಿಗೆ ಅದನ್ನು ಸಿಗಿಸುವ ಪ್ರಯತ್ನ ಯಾವುದು? ಆ ಕಡೆಗೆ ನಮ್ಮ ತುಡಿತ ಇರಬೇಕು. ಇಂತಹ ಸತ್ಕರ್ಮವನ್ನು ನಿರಂತರವಾಗಿ ಉಡುಪಿ ಶ್ರೀಕೃಷ್ಣ ಮಠ ಮಾಡ್ತಾನೇ ಬಂದಿದೆ. ಇವತ್ತು ನಮ್ಮ ಕೈಗೆ ಸಿಕ್ಕಿರುವಂತಹ 10 ಹಲವು ಗ್ರಂಥಗಳನ್ನು ನಾವುಗಳು ಕಂಡಿದ್ರೆ ಆ ಜ್ಞಾನವನ್ನು ಹೇಗೆ ಪಸರಿಸಬೇಕು, ನಮ್ಮೊಳಗೆ ಹೇಗೆ ಅದನ್ನು ಬೆಸೆಯಬೇಕು ಅನ್ನುವಂತಹ ಒಂದು ಸ್ವರೂಪವನ್ನು ನಮ್ಮ ಕಡೆಗೆ ಕೊಟ್ಟಿದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದನ್ನು ಆಮೂಲಾಗ್ರವಾಗಿ ನಾವುಗಳು ಹೇಗೆ ಚಿಂತನೆ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಬದುಕಿನಲ್ಲಿ ಅದನ್ನು ಹೇಗೆ ಅನುಸರಿಸಬೇಕು. ಅವರದು ಚಕ್ರವರ್ತಿಯವರ ಜೀವನ ಯಶೋಗಾಥೆ ನಾವು ಬಹಳ ಕಡೆ ಕಂಡಿದ್ದೇವೆ. ಕನಕ ನಡೆ ಅಂತಲೇ ಒಂದು ಮಾಡಿದರು ಆ ಸನ್ನಿವೇಶ ಬಂದಾಗ. ಇವತ್ತು ಅದನ್ನು ಪ್ರಶ್ನಿಸುವ ಒಬ್ಬ ಸಂಗೀತ ಹುಟ್ಟಿದ್ದಾನೆ. ಅವನ ಸಂಗೀತ ಬಹಳ ದೊಡ್ಡದು, ಕೇಳಬೇಕು, ಮಾತು ಕೇಳಬೇಕು, ಒಳ್ಳೆಯವರ ಬಾಯಿಂದ ಹೊಲಸು ಮಾತು ಬರಬೇಕು. ಅವನೇನು ಹೇಳ್ತಿಂತಾನ? ಅಂತಹ ಒಬ್ಬ ಜ್ಞಾನಿ ಆದವ ಆ ಥರ ಮಾತಾಡಬೇಕು. ನಾವು ಗಮನಿಸಬೇಕು. ಇದನ್ನು ಹೇಳಲಿಕ್ಕೆ ನಮಗೆ ಮನಸ್ಸಿಗೆ ನೋವಾಗ್ತದೆ. ಇದ್ದವರ ಬಗ್ಗೆ ಮಾತಾಡ್ತಿದ್ರೆ ಅದಕ್ಕೆ ಉತ್ತರವೇ ಬೇರೆ ಇತ್ತು. ಇಲ್ಲದವರ ಬಗ್ಗೆ ಮಾತಾಡುವುದು ಅಂತಂದರೆ ಅವರಿಲ್ಲ ಅನ್ನುವುದೇ ಆ ರೀತಿಯೋ? ನಮಗವರು ನಮ್ಮೊಡನೆ ಇರುವವರು. ಅಂತಹ ಜಗದ್ಗುರುಗಳ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತಲಾದರೆ ಅವರ ಮನಸ್ಥಿತಿ ಹೇಗಿರಬೇಕು ಅರ್ಥ ಮಾಡಿ. ಇವತ್ತು ಸಮಾಜವನ್ನು ದೂಷಿಸುವ ಇಂತಹ ಮನಸ್ಸುಗಳು ಅಲ್ಲಿ ಲಾಂಬುಗಳಂತೆ ಕೊನರ್ತಾ ಇದೆ. ಯಾವಾಗ ಅದು ಬಿದ್ದು ಹೋಗ್ತದೆ ಗೊತ್ತಿಲ್ಲ. ಅದು ಎಷ್ಟು ಸಮಯ ಇರ್ತದೆ ನೋಡಿ. ಮಶ್ರೂಮ್ ಅಂತ ಹೇಳ್ತೀವಲ್ಲ, ಹೆಚ್ಚು ಅಂತಂದರೆ 2 ದಿನ, 3ನೇ ದಿನಕ್ಕೆ ಅದು ವಾಸನೆ ಬರ್ತದೆ. ಅದು ಇಡುವಲ್ಲಿ ಇಡಬೇಕು. ಶೀತಲೀಕರಣ ವ್ಯವಸ್ಥೆಯಲ್ಲಿಟ್ಟರೆ ಮಾತ್ರ 1 ತಿಂಗಳು ತೆಗೀಬಹುದು. ಹೊರಗೆ ಇಟ್ಟರೆ ಅದು ವಾಸನೆ ಬರ್ತದೆ. ಅಂತಹ ವ್ಯವಸ್ಥೆಯಲ್ಲಿ ಇವತ್ತು ಸಮಾಜವನ್ನು ತುಚ್ಛವಾಗಿ ಕಾಣುವಂತಹ ಮಾತುಗಳೆಲ್ಲ ಬರ್ತದೆ ಅಂತಲ್ಲ. ಆದರೆ ನಾವು ಎಲ್ಲಿದ್ದೇವೆ, ನಾವು ಹೇಗಿದ್ದೇವೆ ಎನ್ನುವುದ್ರ ಬಗ್ಗೆ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಅಸ್ಮಿತೆ ಅನ್ನೋದು ಸ್ಥೂಲ ರೂಪದಲ್ಲಿ ಐಡೆಂಟಿಟಿ ಅನ್ನುವಂಥ ಸಂಕೇತ. ನನ್ನ ಅಸ್ತಿತ್ವಕ್ಕೆ ಕಾರಣವಾಗುವಂಥ ಸಂಗತಿಗಳು ಅಥವಾ ನಾನು ಅಸ್ತಿತ್ವದಲ್ಲಿದ್ದೀನಿ ಅಂತ ಗುರುತಿಸಲಿಕ್ಕೆ ಬೇಕಾಗಿರುವಂಥ ಸಂಗತಿಗಳನ್ನು ಅಸ್ಮಿತೆ ಅಂತ ಕರಿಬೋದೇನೋ. ಈ ರಾಷ್ಟ್ರದ ಅಸ್ಮಿತೆ ಅಂತ ಕರೆಯುವಾಗ ಒಂದಷ್ಟು ಸಂಗತಿಗಳಿವೆ. ಈ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ನಾವು ನದಿಗಳನ್ನು, ಸಾಗರಗಳನ್ನು, ಇಲ್ಲಿನ ಭೂ ಮೇಲ್ಮೈಯ ಪರಿಸ್ಥಿತಿಗಳನ್ನು ವಿವರಣೆ ಮಾಡ್ತಾ ಇದು ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳ್ತೀವಿ. ಈ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳಿದ್ರೆ ಸರ್ವಧರ್ಮ ಸಮಭಾವ ಎನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಡ್ತೀವಿ. ಈ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತಂದ್ರೆ ಇಡೀ ಜಗತ್ತನ್ನೇ ಕುಟುಂಬವೆಂದು ಭಾವಿಸುವಂಥ ಸಂಗತಿ ಅಂತ ಭಾವಿಸ್ತೀವಿ. ಹಾಗೆ ಹಿಂದುತ್ವಕ್ಕೂ ಒಂದಷ್ಟು ಅಸ್ಮಿತೆ ಇದೆಯಲ್ಲ, ಅದು ಹೇಗೆ, ಯಾವುದು ಅನ್ನೋದರ ಕುರಿತಂತೆ ಒಂದಷ್ಟು ಚರ್ಚೆ. ತುಂಬ ಜನ ಕಾಲೇಜಿನ ವಿದ್ಯಾರ್ಥಿಗಳು ಇರೋದ್ರಿಂದ ಅರ್ಥವಾಗುವ ಭಾಷೆಯಲ್ಲಿ ಅದನ್ನು ಚರ್ಚೆ ಮಾಡೋದು ಬಹಳ ಒಳ್ಳೆಯದು ಅಂತ. ಅನೇಕ ಬಾರಿ ಪದಗಳ ಭಾರ ಹೇಗಿರುತ್ತೆ ಅಂತಂದರೆ ಕ್ರಿಕೆಟ್ನಲ್ಲಿ ಹೇಳುವಂತೆ ಬೌನ್ಸರ್ಗಳೇ ಜಾಸ್ತಿ ಆಗ್ತಿರತ್ತೆ. ನಾನು ಬೌನ್ಸರ್ಗಳನ್ನು ಕಡಿಮೆ ಹಾಕೋ ಪ್ರಯತ್ನ ಖಂಡಿತವಾಗಿ ಇವತ್ತು ಮಾಡಲಿಕ್ಕೆ ಯತ್ನಿಸ್ತೀನಿ. ಅಸ್ಮಿತೆ ಅನ್ನೋದನ್ನು ನಾನು ಸುಮ್ಮನೆ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಹಿಂದೂ ಧರ್ಮ ಇದೆ ಅಂತ ಹೇಳಲಿಕ್ಕೆ ನಾವು ಯಾವುದ್ಯಾವುದನ್ನು ಗುರುತಿಸಬಹುದೋ ಅದನ್ನು ಅಸ್ಮಿತೆ ಅಂತ ಕರಿಬಹುದು ಅಂತ ನಾನು ಭಾವಿಸ್ತೀನಿ. ಕುಡ್ಲ ಕುಡಿಯಲ್ ಬೈಲ್ದ ಶಾರದಾ ಸಮೂಹ ಬರವು ಸಂಸ್ಥೆಲಿನ ನಿಲೆಟ್ಟು ಸೋಮವಾರ ನರ್ಸರಿ ಸ್ಕೂಲು ಶುರು ಮಾಡ್ತಿದ್ದೀರು. ಶಾರದಾ ಸಮೂಹ ಬರವು ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕರು ನರ್ಸರಿ ಸ್ಕೂಲು ಉದೀಪನ ಮಲ್ತಿರು. ಕುಡ್ಲ ಕುಡಿಯಲ್ ಬೈಲ್ದ ಶಾರದಾ ಸಮೂಹ ಬರವು ಸಂಸ್ಥೆಲಿನ ನಿಲೆಟ್ಟು
ನರ್ಸರಿ ಸ್ಕೂಲ್ ಸೋಮವಾರ ಶುರುವಾಂಡ್ ಶಾರದಾ ಸಮೂಹ ಬರವು ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕರು ತುಡರ್ ಬೊಲ್ಪು ಪೊತ್ತಾದ್ ನರ್ಸರಿ ಸ್ಕೂಲ್ ಉದಿಪನ ಮಲ್ತಿರು. ಪ್ರಿನ್ಸಿಪಾಲರು ಸುನೀತಾ ವಿ ಮಡಿ, ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್, ನರ್ಸರಿ ವಿಭಾಗದ ಮುಖ್ಯಸ್ಥರು ಉಜ್ವಲ ಮಂಗಳ ಉದಿಪನ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡಿರು. ಕೇವಲ ಶಾಲೆಗೆ ಹೋಗಿ ಮಕ್ಕಳು ಇಂಜಿನಿಯರು, ಡಾಕ್ಟ್ರು, ಲಾಯರು, ಆಡಿಟರು, ಪೈಲಟ್ ಆಗಬೇಕು ಅಂತ ಮಾತ್ರ ಅಲ್ಲ, ನಮ್ಮ ಮಕ್ಕಳು ಒಳ್ಳೆಯ ಗುಣವಂತರಾಗಬೇಕು. ಜಗತ್ತಿನ ಯಾವ ಮೂಲೆಯಲ್ಲಿ ಹೋಗಿ ನೋಡಿ, ನಮ್ಮ ಭಾರತದಿಂದ ಹೋಗಿ ನೆಲೆಸಿದವರನ್ನ ಯಾರು ತಿರಸ್ಕಾರ, ಮಿಡ್ಲ್ ಈಸ್ಟ್ ಇರ್ಬೋದು, ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾ ಅಥವಾ ಪೂರ್ವಾಂಚಲ ದೇಶಗಳು, ಪೂರ್ವದ ದೇಶಗಳು, ಜಪಾನ್, ಯಾವುದೇ ದೇಶದಲ್ಲಿ ಭಾರತೀಯರನ್ನು ಅವರು ಮೆಚ್ಚುತ್ತಾರೆ. ಯಾಕೆ ಅಂತಂದರೆ ಭಾರತೀಯರು ಇಡೀ ಜಗತ್ತನ್ನು ಪ್ರೀತಿ ಮಾಡ್ತಾರೆ. Nursery classes in our institution. So on behalf of Sharda group of institutions, our President Professor Embi Purani and all management members are agreed to start this nursery classes in Sharda Vidyalaya. So we started this small scale. As we know that our Sharda Vidyalaya are starting this small scale. Now thousands of students are coming here. ಕುಡ್ಲಡು ಕಾನೂನು ಕಲ್ಪನ ಜವಂದಿಗೂ ಲೈಂಗಿಕ ಉಪದ್ರ ಕೊರ್ನ ಕೇಸಿಡು ತನಿಖೆದ ಅಧಿಕಾರಿಯೇ ಜವಂದಿಗೂ ಮಾನಸಿಕ ಉಪದ್ರ ಕೊರ್ದು ಮರ್ಯಾದೆ ತೆತ್ತೊಂದುಲ್ಲಿರು. ಕೇಸ್ದ ತನಿಖೆಯನ್ನು ಡಿಸಿಪಿ ಹರಿರಾಮ್ ಶಂಕರ್ಗೂ ವರ್ಗ ಮಲ್ಪೊಡುಂದು ಸಾಮಾಜಿಕ ಕಾರ್ಯಕರ್ತರು ಪ್ರಸನ್ನ ರವಿ ಒತ್ತಾಯ ಮಲ್ತಿದ್ದರು. ಆರು ಸೋಮವಾರ ಕುಡ್ಲಡು ಸುದ್ದಿಕೂಟಡು ಪಾತಿರಿಯರು. ಸಾಮಾಜಿಕ ಕಾರ್ಯಕರ್ತರು ಪ್ರಸನ್ನ ರವಿ ಸೋಮವಾರ ಕುಡ್ಲಡು ಸುದ್ದಿಕೂಟಡು ಪಾತಿರ್ದು ಕಾನೂನು ಕಲ್ಪನ ಜವಂದಿಗೂ ಲೈಂಗಿಕ ದೌರ್ಜನ್ಯ ಕೇಸಿಡು ತನಿಖೆದ ಅಧಿಕಾರಿಯೇ ಪುಣ್ಣಗೂ ಮಾನಸಿಕ ಉಪದ್ರ ಕೊರ್ದು ಮರ್ಯಾದೆ ತೆತ್ತೊಂದು ದೂರಿಯರು. ಈ ಕೇಸ್ದ ತನಿಖೆಯನ್ನು ಡಿಸಿಪಿ ಹರಿರಾಮ್ ಶಂಕರ್ಗೂ ವರ್ಗ ಮಲ್ಪಡು. ಕೇಸ್ದ ತನಿಖೆ ಶುರುವಾಯಿ ನೀಡಿದಿಂಚ ಕುಡ್ಲಾ ಪೊಲೀಸ್ ಕಮಿಷನರ್ 4 ಕೂಟ ಕಟ್ಟಾದ ಅಂದು ಪಾತೆರ ಪನ್ಪೆರು. ಕೇಸ್ದ ತನಿಖಾಧಿಕಾರಿ ಎಸಿಪಿ ರಂಜಿತ್ ಭಂಡಾರು ಸಂತ್ರಸ್ತರೇನು ತನಿಖೆಗೆ ಲೆಪ್ಪನಗ ಪನ್ಪೇರು ಈದಾಯ ಹೋರಾಟ ಮಲ್ಪುವ ಆರೋಪಿನ ಬುಡಿದಿ ಚಿಂತೆಡುಲ್ಲೇರೆಂದು ಪನ್ಪೇರು. ಇಡಮುಟ್ಟ ತನಿಖೆದ ಅಧಿಕಾರಿನ ಕೂಟ ಎಂಕ್ಲೆಗೆ ಉಪದ್ರ ಕೊರ್ಪುನ ಬುಡ್ದು ಬೇತೆ ದಾಲ ಮಲ್ತದ ಜಿಂದು ಪ್ರಸನ್ನ ರವಿ ಪಂಡಿರು. ಎಂಕಲು ಪ್ರತಿಭಟನೆ ಮಲ್ಪುನಗ ಎಂಕ್ಲಿಗೆ ನೀತಿ ಸಂಹಿತೆ ಪುದರಡು ಅವಕಾಶ ಇಜ್ಜಿ ಅಂಡ ಬಾಕಿದ ಕುಲಿ ಪೊರ್ತುಡು ಪ್ರತಿಭಟನೆ ಮಲ್ತೊಂದುಲ್ಲೇರು. ಅಕ್ಲಿಗೆ ತಾಯಿ ಅವಕಾಶ ಕೊರೊಂದುಲ್ಲೇರು. ಕಾನೂನು ಎಂಕ್ಲೆನ ಪರವಾದುಂಡು ಐತ ಒಟ್ಟುಗೂ ಹೋರಾಟ ಮಲ್ಪನ ವಿದ್ಯಾರ್ಥಿಲೇನು ಯೂಸ್ಲೆಸ್ ಎಂದು ಪನ್ಪೇರು. ಈ ಬಗೆಟ್ ರೈಲ್ ಆಫೀಸ್ ಇಡುಕೆಯನ್ನಗ ಇಕ ಸಂಬಂಧಪಟ್ಟದು ದಾಖಲೆ ಇಜ್ಜಿ ಎಂದು ಪಂತೇರು. ಕುಡ್ಲನಗರ ಪೊಲೀಸ್ ಕಮಿಷನರ್ ಬಗೆಟ್ ವೈಯಕ್ತಿಕ ಪಗೆ ಇಜ್ಜಿ ಮರ್ಯಾದೆ ಉಂಡು ಅಂಡ ಈ ರೀತಿ ಮಲ್ಪನವು ಬೇಜಾರುಂಡು ಮಲ್ಪುಂಡು ಎಂಕುಲು ಆರೋಪಿ ಬಗೆಟ್ ಮಾಹಿತಿ ಕೋರುಂಡಲ ಒಬ್ಬೇ ಪ್ರಯೋಜನ ಇಜ್ಜಿಂದು ಪ್ರಸನ್ನ ರವಿ ಪಂಡೇರು. ಬಾರ್ ಕೌನ್ಸಿಲ್ಗೆ ಆಗಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಒಳ್ಳೆಯ ವಿಷಯದಿಂದ ನಮ್ಗೆ ಇದು ಅರ್ಜಿ ತಿರಸ್ಕೃತವಾಯಿತು. ಹೈಕೋರ್ಟ್ ಅಲ್ಲಿ ಸಹ ಮಾನ್ಯ ನ್ಯಾಯಾಧೀಶರು ಒಳ್ಳೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ರೆ ಕಮಿಷನರ್ ಇಲ್ಲಿ ಪ್ರತಿ ಕಡೆಯಲ್ಲಿ ನಾವು ಮಾಡಿಕೊಂಡು ಬಂದದ್ದು ಅಂತ ಹೇಳ್ತಾ ಇದ್ದಾರೆ. ಅವರು ಖಾಲಿ 4 ತಂಡ ರಚಿಸಿದ್ದಾರೆ. ನಿಮ್ಗೆ ಗೊತ್ತು, ಲುಕ್ಔಟ್ ನೋಟಿಸ್ ಒಂದು ಜಾರಿ ಮಾಡಿದ್ದಾರೆ. ಎಲ್ಲಿ ಜಾರಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಏರ್ಪೋರ್ಟ್ ಅಲ್ಲಿ ಮಾಡಿದ್ದೇವೆ, ರೈಲ್ವೆ ಸ್ಟೇಷನ್ ಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಇಲ್ಲ. ನಾವು ಕೆಲವು ಪ್ರತಿಭಟನೆ ಮಾಡ್ಲಿಕ್ಕೆ ಮಕ್ಕಳು ಮುಂದೆ ಹೋದ್ರು. ಒಂದು ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗುವಾಗ ಸಹ ನಮ್ಗೆ ತುಂಬಾ ಒತ್ತಡ ಹಾಕಿದ್ರು ಮಾಡಬಾರ್ದು ಅಂತ. ಆದ್ರೂ ಸಹ ಪರ್ಮಿಷನ್ ಕೊಟ್ಟು ಸ್ವಲ್ಪ ಸಮಯ ನಿಮ್ಗೆ ಪರ್ಮಿಷನ್ ಕೊಡ್ತೇವೆ ಅಂತೇಳಿ ಪ್ರತಿಭಟನೆ ಮಾಡ್ಲಿಕ್ಕೆ ಒಪ್ಪಿದ್ರು. ತದನಂತರ ನಾವು ಪುನಃ ಅವರಿಗೆ ಒತ್ತಡ ಹಾಕಿ ಅಲ್ಲಿ ಸತ್ಯಾಗ್ರಹ ಕೂತ್ಕೊಳ್ತೇನೆ ಅಂತ ಹೇಳುವಾಗ ಅದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ಈಗ ಒಂದು ನೀತಿ ಸಂಹಿತೆ ಅಂತ ಜಾರಿಗೆ ಆಗಿದೆ, ನಿಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದ ನಂತರ 3-4 ಪ್ರತಿಭಟನೆಗಳು ಆಗಿವೆ. ಯಾಕೆ ಹೀಗೆ ಮಾಡ್ತಾರೆ ಗೊತ್ತಾಗ್ತಿಲ್ಲ. ನಾವು ಏನಾದ್ರೂ ಪ್ರತಿಭಟನೆ ಮಾಡ್ತೇವೆ ಅಂತ ಹೊರಡುವಾಗ ಆ ಹುಡುಗಿಯನ್ನು ACP ಆಫೀಸಿಂದ ಕರೆಸ್ತಾರೆ, ಫೋನ್ ಬರ್ತದೆ ನೀನು ಇಲ್ಲಿ ಬರಬೇಕು ಅಂತ.
ಒಂದು ಸಂತ್ರಸ್ತೆ ಹುಡುಗಿಗೆ ಗಾಡಿ ಕಳಿಸುವುದಿಲ್ಲ ಇವರು, ಏಕಾಏಕಿ ಒಂದು ಪೊಲೀಸಿಗೆ ಕಾಲ್ ಮಾಡಿ ACP ಅನ್ನು ಭೇಟಿಯಾಗಬೇಕಂತ ಹೇಳ್ತಾರೆ. ತದನಂತರ ನಮ್ಮ ವಿದ್ಯಾರ್ಥಿ ಒಬ್ಬ ಕಾಲ್ ಮಾಡಿದ ACP ಅವರಿಗೆ, ಯಾಕೆ ನೀವು ಕರೆಸ್ತೀರಿ ಅಂತ ಹೇಳುವಾಗ ಆ ಹುಡುಗನಿಗೆ ಹೇಳ್ತಾರೆ ಅವರು ಯೂಸ್ಲೆಸ್ ಅಂತ. ಇಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯಿಂದ ಯೂಸ್ಲೆಸ್ ಅಂತ ಗೊತ್ತಾಗ್ಲಿಲ್ಲ, ಯೂಸ್ಫುಲ್ ಕೆಲಸ ಮಾಡಿದ್ದಾರೆ. ಇದು ಹೇಳುದು ACP ಭಂಡಾರು ಅವರು, ರಂಜಿತ್ ಭಂಡಾರು ಅವರು. ಅವರಿಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿ ಕೊಟ್ಟಿದ್ದಾರೆ ACP ಅವರು. ಯಾವ ರೀತಿ ತನಿಖೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಆ ಹುಡುಗಿಯನ್ನು ಪ್ರತಿ ಸಲ ಅವರು ಕರೆದು ಅವಳಿಗೆ ಬೈತಾರೆ, ಅವಳನ್ನು ತೇಜೋವಧೆ ಮಾಡ್ತಾರೆ. ಮತ್ತೆ ಮುಂದೆ ಅವಳು ಹೋಗದಾಗಿ ಅವಳ ಮಾನಸಿಕವಾಗಿ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಕಮಿಷನರಿಗೆ ಭೇಟಿ ಆಗ್ಲಿಕ್ಕೆ ಅಂತ ನಾನು ಹಲವು ಸಲ ಕಾಲ್ ಮಾಡಿದ್ರು, ಭೇಟಿಗೆ ಅವಕಾಶ ನನಗೆ ಸಿಗ್ಲಿಲ್ಲ. ನಾನು ಒಂದು ಮಾಧ್ಯಮದವರು ನಾನು ಮಾತಾಡಿದನ್ನು ಒಂದು ತುಣುಕು ಹಾಕಿದಕ್ಕೆ ಕಮಿಷನರ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಉದ್ದ ಮೆಸೇಜ್ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಉಂಟು, ಆದ್ರೆ ಭೇಟಿಗೆ ಅವಕಾಶ ಕೊಡ್ಲಿಲ್ಲ. ಲಾಸ್ಟ್ ಮೊನ್ನೆ ಮಾತ್ರ ಒಂದು 11 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಆಗಾಗಲೇ ಹೈಕೋರ್ಟ್ ಅಲ್ಲಿ ಜಾಮೀನು ಆಗಿದೆ. ನಾನು ಕಮಿಷನರ್ ಅವರ ಮೇಲೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ, ನನಗೆ ಗೌರವ ಉಂಟು. ಯಾಕೆ ಅವರು ಈ ರೀತಿ ಮಾಡುವಾಗ ನಮ್ಗೆ ಬೇಸರ ಆಗ್ತದೆ. ಕುಡ್ಲ ಸ್ಮಾರ್ಟ್ ಸಿಟಿಯ ಒಂದಿತ್ತಂಡಲ ನಗರದ ಕೆಲವು ಜಾಗಿಲು ದಿನ ದಿನ ಹಾಳವೊಂದೇ ಉಂಡು. ಕುಡ್ಲ ನಗರದ ಆನೆ ಬಾಕಿಲಿಂದೆ ಪುದರ್ಪಡೆತಿನ ಪಂಪೆಲಡು ಮೇಲ್ಸಂಕದ ತೀರ್ಥಮೇಟು ಉತ್ತರ ಭಾರತದ ಅಲೆಮಾರಿಲು ನಟ್ಟು ನಕಲು ದಿಂಜಿದು ಪರಿಸರ ಇಡೀ ಹಾಳು ಮಲ್ತ ಪಾಡೊಂದುಲ್ಲೇರು. ಈ ಬಗ್ಗೆ ಟಿತ್ತೆ ಒಂಜಿ ವರದಿ. ಕುಡ್ಲ ಸ್ಮಾರ್ಟ್ ಸಿಟಿ ಆವೊಂದಿತ್ತದು ಬಾರಿ ಬುಳಿಚಿಲು ಕಾರ್ಯ ಸಾಗದಂಡ ಅಂಡ ಏತಿ ಎಡ್ಡೆ ಮಲ್ತಂಡಲ ಹಾಳು ಮಲ್ಪಿರಿನೇ ಜನ ಉಪ್ಪೇರು. ಐಕ್ ಸಾಕ್ಷಿ ಅಲೆಮಾರಿ ಜನಕುಲು ಕುಡ್ಲಡು ಇತ್ತೆತ್ತ ಕುಲು ನಗರಡು ದಿಂಜೊಂದುಲೇರು. ಕೊರೋನಾ ಸಿಕ್ಕ ಬತ್ತಿನ ಪೊರ್ತುಡು ಮುಲ್ಪೈತಿನ ಪರ ಊರ್ದ ಬೆನ್ಪು ನಕುಲು ಅಲೆಮಾರಿಲು ನಟ್ಟು ನಕುಲು ಅಕ್ಲಿನ ಊರುಗೂ ವಾಪಸ್ ಪೋದು ನಗರವಂತೆ ಪೊರ್ಲು ಒರಿಪಾದಿತ್ತಂಡ. ಕೊರೋನಾ ಲಾಕ್ಡೌನ್ ದೆತ್ತು ಪಿರ ದುಂಬುದ ಸ್ಥಿತಿಗತಿ ಬನ್ನಗ ಬೇರಸಾರ ಮಾತ ಶುರು ಆವಂದುಪ್ಪು ನಂಚಿನೇ ಪೋಯಿ ನಕ್ಕುಲು ಪಿರ ಬರೊಂದುಲ್ಲೇರು. ಅಲೆಮಾರಿಲು ಹೆಚ್ಚೊಂದುಲ್ಲೇರು. ನಗರಗು ಪೊಗ್ಗೆರೆ ಆನೆ ಬಾಕಿಲಿಂದು ಪನ್ಪಾವನ್ನ ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ ಆಜಿತ್ತ ಪಂಪೆಲ್ಡಿಗಿತ್ತೆ ದೂರೊಡ್ದು ಬತ್ತಿನ ಅಲೆಮಾರಿಲು ದಿಂಜಿದು ಪೋತಿರು. ಪಂಪೆಲ್ ಮೇಲ್ಸಂಕದ ತೀರ್ಥಮೇಟು ಬಡಕಾಯಿ ಭಾರತೊಡ್ದು ಬತ್ತಿನ ಅಲೆಮಾರಿಲೇ ತೋಜೊಂದುಲ್ಲೇರು. ಹೆಚ್ಚಿನ ಕುಲು ಕುಡ್ಚೆಲೆರೆ ಆದುಲ್ಲೇರು. ನನ್ನ ಪೊಂಜೋಲು ಜೋಕುಲು ಪೊಡಿ ಜೋಕುಲು ಕಾಂಡಾಯರೆ ಪುರ್ಸೊತ್ತಿಜ್ಜಿ ನಟ್ಟೆರೆ ಸುರು ಮಲ್ಪುವೆರು. ಗಾಡಿಲಿನುಂಟಾದು ಡ್ರೈವರ್ಲಿನ ಎದುರು ಕೈ ನೀರುವೆರು. ಚಕ್ರ ಕುರ್ಸುಡು ಕುಲ್ಲೊಂದು ನಡು ಮಾರ್ಗುಡೆ ತಿರುಗುವೆರು. ಮೇ ನೀರು ಪಿದೈ ಕುಲ್ಲುನ ಇಂಚ ಒಂಜಿ ರಡ್ಡೆಕ್ ಮಾತ ಸುತ್ತಮುತ್ತದ ಪರಿಸರನೇ ಪಾಯಿಂಕಾನೆ ಆದ ಪೋತುಂಡು. ಓಲು ತುಂಡಲ ಪರಿಸರ ನಾತ. ಬೆಂಗಳೂರು ಕಾಸರಗೋಡು ದಂಚಿಡ್ದ ಜನ ಬತ್ತದ ಜಪ್ಪುನ ಆನೆ ಬಾಕಿಲು ಪಂಪೆಲುನ ತೂನಗ ಅಕ್ಲೆಗೆ ಆಚಿರಾವು ಒಂದು ಸ್ಮಾರ್ಟ್ ಸಿಟಿ ಅಂದು ಪ್ರಶ್ನೆ ಪಾಡ್ನಂಚ ಆತಂಡ. ಕರ್ನಾಟಕ ಬ್ಯಾಂಕ್ ಮುಲ್ಪ ಮೇಲ್ಸಂಕೋಗು ವರ್ಲಿ ಚಿತ್ತಾರ ರಂಗು ಕೊರ್ಪಾದ ಪೊರ್ಲು ಮಲ್ತದಂಡ ಅಂಡ ಒಂದು ಮಾತ ಈ ಅಲೆಮಾರಿ ನಟ್ಟು ನಕ್ಲಿಡ್ದು ಹಾಳಾವೊಂದುಂಡು. ಸಂಬಂಧಪಟ್ಟಿನ ಪೊಂಜೋ ಬೊಕ್ಕ ಜೋಕ್ಲೆನ ಕಲ್ಯಾಣ ಇಲಾಖೆ ಅಧಿಕಾರಿಲು ಕುಡ್ಲ ಮಹಾನಗರ ಪಾಲಿಕೆ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಮಾತ ಈ ಬಗೆಟ್ ಕಾರ್ಯಗುಜತ್ತದು ನಗರದ ಪೊರ್ಲುನು ಒರಿಪೌಡಾತಂಡ. ಪುತ್ತೂರು ಕಬ್ಬಕ ಅಡ್ಯಾರಗೋಳಿ ಶ್ರೀ ಅಡ್ಯಾಲಯ ಬೊಕ್ಕ ಪರಿವಾರ ದೈವಲಿನ ಸನ್ನಿಧಿಡ್ ಡಿಸೆಂಬರ್ 28 ದೈವಲಿನ ನೇಮ ಬೊಕ್ಕ ನಾಗದರ್ಶನ ಅಟ್ಟಣೆ ಮಲ್ತುದೇರು. 25 ಕಾಂಡೆ ಕೈಲ್ ಕಡ್ಪುನ ಮುಹೂರ್ತ 28 ಬಯ್ಯಗ್ ಭಂಡಾರ ಎರ್ದು ರಾತ್ರಿ 9 ಗಂಟೆಗೆ ನೇಮ ಶುರುವಾಪುಂಡು. ಪುತ್ತೂರು ಕಬಕ ಅಡ್ಯಾರಗೋಳಿ ಶ್ರೀ ಅಡ್ಯಾಲಯ ಬೊಕ್ಕ ಪರಿವಾರ ದೈವಲಿನ ಸನ್ನಿಧಿಡು ಡಿಸೆಂಬರ್ 28 ದೈವಲಿನ ನೇಮ ಬೊಕ್ಕ ನಾಗದರ್ಶನ ಧಾರ್ಮಿಕ ಕಾರ್ಯಕ್ರಮಗಳು ನಡಪೆರುಂಡು. ಮಿತ್ತೂರು ಸದಾಶಿವ ಭಟ್ ಬೊಕ್ಕ ಶ್ರೀಧರ ಭಟ್ ಕಬಕ ಇಂಚ ಪುರೋಹಿತೇರ್ನ ದುಂಬಾಳ್ತೆಡ್ ಈ ಕಾರ್ಯಕ್ರಮಗಳು ನಡಪುಂಡು. ನೇಮೊಡ್ದು 90 ಡಿಸೆಂಬರ್ 21 ಕಾಂಡೆ 7 ಕೈಲ್ ಕಡುಪುನ ಮುಹೂರ್ತ 27 ಭಕ್ತರೆಡ್ದು ಪುದೆ ಕಾಣಿಕೆ ಸಮರ್ಪಣೆ 28 ಕಾಂಡೆ ಸಾಮೂಹಿಕ ಪ್ರಾರ್ಥನೆ ಮಹಾಗಣಪತಿ ಹೋಮ ನಾಗೆ ಬೊಕ್ಕ ದೈವಲೆಗ್ ತಂಬಿಲ ನೊಪ್ಪು ಪ್ರಸಾದ ಸೇವೆ ನಡಪುಂಡು. ಬಯ್ಯ ಆದಿಕ್ ನಾಗದರ್ಶನ 7 ಮಹಾದೇವಿ ದೇವಸ್ಥಾನಗೂ ಭಂಡಾರದ ಮೆರವಣಿಗೆ ರಾತ್ರಿ 9 ಗಂಟೆಡ್ದು ಬೊಕ್ಕ ಅಡ್ಯಾಲಾಯ ವೈದ್ಯನಾಥ ಅಣ್ಣಪ್ಪ ಪಂಜುರ್ಲಿ ವ್ಯಾಘ್ರ ಚಾಮುಂಡಿ ಬೊಕ್ಕ ಜುಮಾದಿ ದೈವಲೆನ ನೇಮ ನಡಪರೆ ಉಂಡು ಶ್ರೀ ಅಡ್ಯಾಲಾಯ ಬೊಕ್ಕ ಪರಿವಾರ ದೈವಲೆನ ಸೇವಾ ಸಮಿತಿ ತೆರಿಪಾದನು. ಅಡ್ಯಾಲಾಯ ಪರಿವಾರ ದೇವರ ಸನ್ನಿಧಿ ಕಬಕ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಡಿಸೆಂಬರ್ 28 ನೇಮೋತ್ಸವ ಜರುಗಲಿರುವುದು. ಆ ಪ್ರಕಾರ ಸಂಧ್ಯಾಕಾಲದಲ್ಲಿ ನಾಗದರ್ಶನ
ದೇವಳ ಭಂಡಾರ ಮೆರವಣಿಗೆ ಅಡ್ಡೆಲ್ಲಾಯ ವೈದ್ಯನಾಥ ಅಣ್ಣಪ್ಪ ಬಂಜರುಳಿ ವ್ಯಾಘ್ರಚಾಮುಂಡಿ ಧೂಮಾವತಿಯ ನೇಮೋತ್ಸವ ಮರುದಿವಸ ಬೆಳಿಗ್ಗೆವರೆಗೆ ನಡೆಯಲಿರುವುದು. ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮವೊಂದು ಆ ದೈವದ ಇರುಮುಡಿ ಗಂಧ ಪ್ರಸಾದನ ಸ್ವೀಕರಿಸಬೇಕೆಂದು ಸಮಸ್ತರಿಗೂ ನಾವು ಕೇಳಿಕೊಳ್ಳುತ್ತೇವೆ. ನೇಮೋತ್ಸವಕ್ಕೆ ಬಂದರೆ ಆ ದೈವದ ವಿಶೇಷವಾದಂತಹ ವೈದ್ಯನಾಥನ ಅನುಗ್ರಹಕ್ಕೆ, ಸಮಸ್ತ ರೋಗ ನಿವಾರಕನಾದ ವೈದ್ಯನಾಥನ ಅನುಗ್ರಹದಿಂದ ಆ ಸಮಸ್ತರು ಆ ವೈದ್ಯನಾಥನ ಇರುಮುಡಿ ಗಂಧಪ್ರಸಾದ ಸ್ವೀಕರಿಸಿದಲ್ಲಿಗೆ ಸಮಸ್ತ ಮನಸ್ಸಲ್ಲಿರುವಂತಹ ಸಂಕಲ್ಪ ಕಷ್ಟಗಳನ್ನು ನಿವಾರಿಸಿ ಆ ದೈವದ ಅನುಗ್ರಹದಿಂದ ಉತ್ತರೋತ್ತರದ ಅಭಿವೃದ್ಧಿ ಆಗದಂತೆ ಊರ 10 ಸಂವತ್ಸರ ನಂಬಿಕೆಯೂ ಇದೆ. ಬಂಟ್ವಾಳ ತಾಲೂಕು ಹೊಕ್ಕಾಡಿಗೋಳಿ ವೀರ ವಿಕ್ರಮ ಜೋಡು ಕರೆ ಕಂಬಳೋಡು ವಿಶೇಷ ಸಂಗತಿ ಒಂಜಿ ನಡೆತದುಂಡು. ಕಂಬಳದ ಕರೆಟ್ ಎರುಗಿಡತ್ತೊಂದು ಪುನಗ ಎರುಗಿಡ ಪುನ ಆಕಾಶ್ ಭಂಡಾರಿ ಆಯತತ್ತದ ಬೂರುಂಡಲ ಬಲ್ಲು ಬುಡಂದೆ ಸಾಹಸ ತೋಜಾದು ನಿಘಂಟದ ಜಾಗೆ ಮುಟ್ಟುದು ಸರ್ವೆರೆಗ್ಲ ಆಶ್ಚರ್ಯ ಉಂಟು ಮಲ್ತದೆರ. ಆಕಾಶ್ ಭಂಡಾರಿ ಬಿಳಿಯೂರು ಪೆರ್ನೆ ವಿಷ್ಣುಮೂರ್ತಿ ದೇವತಾ ಗಣಪ ಭಂಡಾರಿಯರ್ನ ಎರುಕ್ಲಿನ ಗಿಡಪನಾರ್ ಆದುಲ್ಲೆರು. ಬಂಟ್ವಾಳ ತಾಲೂಕು ಹೊಕ್ಕಾಡಿಗೋಳಿಡು ನಡತಿನ ವೀರ ವಿಕ್ರಮ ಜೋಡು ಕರೆ ಕಂಬಳೋಡು ಸೋಮವಾರ 2ನೇ ದಿನ ಸರ್ವೆರೆಗ್ಲ ಆಶ್ಚರ್ಯ ಆಪುನಂಚಿನ ಸಂಗತಿ ಒಂಜಿ ಕಂಬಳದ ಕರೆಟ್ ನಡೆತದುಂಡು. ಕಂಬಳದ ಕರೆಟ್ ಎರುಕ್ಲಿನ ಗಿಡರುನ ಪೊರ್ತುಡು ಎರುಗಿಡ ಪುನ ಆಕಾಶ್ ಆಯತತ್ತದು ಬೂರ್ದೇರು ಆಂಡ ತಿರ್ತು ಬೂರುಂಡಲ ಆಕಾಶ್ ಬಲ್ಲು ಬುಡ್ತು ಜಾಂಡ್ ಎರುಕುಲು ಪಿರಜಾರಂದೆ ಒಂಜೇ ಸಮ ಬಲಿತದ. ಸುಮಾರು 20 ಮೀಟರ್ ದಾತು ದೂರ ಮಗರ್ದು ಬೂರುಂಡಲ ಬಲ್ಲು ಪತ್ತದು ನಿಘಂಟದ ಜಾಗೆ ಮುಟ್ಟುದು ಆಕಾಶ್ ಅರೆನ ಸಾಹಸ ಪ್ರದರ್ಶನ ಮಲ್ತದು ಮಾತಿರ್ನಲ ಉಡಲ್ಗಿಂದೇರು. ಬಲ್ಲದ ಕಿರಿಯ ಎಗ್ಗೆಡು ಪ್ರೀ ಕ್ವಾರ್ಟರ್ ಫೈನಲ್ ಪೊರ್ತುಡು ಬಿಳಿಯೂರು ಪೆರ್ನೆ ವಿಷ್ಣುಮೂರ್ತಿ ದೇವತಾ ಗಣಪ ಭಂಡಾರಿಯರ್ನ ಎರುಕ್ಲಿನ ಒಡಿಪು ಹಿರೆಬೊಟ್ಟುದ ಆಕಾಶ್ ಭಂಡಾರಿ ಗಿಡ ತೊಂದಿತ್ತೆರು. ಕರೆಟ್ ಮುಕ್ಕಾಲ್ ಭಾಗ ಬಲಿಪುನಗ ಬೂರ್ದೆರು ಆಂಡಲ ಹಠ ಪತ್ತದು ಬಲ್ಲು ಬುಡಂದೆ ಆರು ನಿಘಂಟದ ಜಾಗೆ ಮುಟ್ಟಿನ ಬಗೆಟ್ ವಿಡಿಯೋ ದೃಶ್ಯ ಭಾರಿ ಸುದ್ದಿ ಮಲ್ತದುಂಡು. ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿಲು. ಕುದ್ರೆಮುಖ ಕರ್ಪದ ಆದ್ರ ಸಂಸ್ಥೆ ಪಕ್ಕ ಕಾಡು ಇಲಾಖೆದ ನಿಲೆಟ್ಟು ಕೂಡೂರು ಫಲ್ಗುನಿ ಸುದೆ ಬರಿಟ್ಟು ದೈಕ್ಲೇನ ನಡ್ಪುನ ಕಾರ್ಯಕ್ರಮ ಕುಡ್ಲ ನಗರದ ಶುದ್ಧ ಪರಿಸರಗೂ ದೈ ನಡೆದು ಮರಬುಳೆ ಪೌಡು ಕಾಡು ಇಲಾಖೆದ ಅಧಿಕಾರಿ ದಿನೇಶ್ ಕುಮಾರ್. ಒಡಿಪುಡು ಪರ್ಯಾಯ ಈಶಪ್ರಿಯ ತೀರ್ಥ ಸ್ವಾಮೀಜಿರ್ನ ಕಡೀರ್ದ ಪರ್ಯಾಯ ದೀಕ್ಷೆ ಮುಗಿತಲ ವಿಶ್ವಾರ್ಪಣಂ ರಾಷ್ಟ್ರ ಮುಖ ಧರ್ಮ ಬುಡ್ದು ಪೆರಸಾಧ್ಯಜಿ ಚಕ್ರವರ್ತಿ ಸೂಲಿಬೇಲೆ. ಕುಂಡ್ಲದ ಆನೆಬಾಕಿಲು ಪಂಪೆಲ್ದ ಮೇಲ್ಸಂಕದ ತೀರ್ಥಮೀಟ್ ದಿಂಜೊಂದು ಪುನಃ ಉತ್ತರ ಭಾರತದ ಅಲೆಮಾರಿಲು ಬೊಕ್ಕನಟ್ಟು ನಕುಲು ಸುತ್ತಮುತ್ತದ ಪರಿಸರ ಹಾಳುಮಲ್ಪನ ಬಗೆಟ್ಟು ಒಂಜು ವರದಿ. ಕುಡ್ಲಡು ಕಾನೂನು ಕಲ್ಪನಾ ಜವಂದಿಗೂ ಲೈಂಗಿಕ ಉಪದ್ರ ಕೊರ್ನ ಕೇಸ್ ತನಿಖೆದ ಅಧಿಕಾರಿಯೇ ಜವಂದಿಗೂ ಮಾನಸಿಕ ಉಪದ್ರ ಕೊರೊಂದುಲ್ಲೆರು ತನಿಖೆನು ಹರಿರಾಮ್ ಶಂಕರ್ರಿಗೂ ವರ್ಗ ಮಲ್ಪುಡು ಕುಡ್ಲಡು ಪ್ರಸನ್ನ ರವಿ ಒತ್ತಾಯ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.